ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ಬಡವನಹಳ್ಳಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆ ಮತ್ತು ವಿಶ್ವ ಪರಿಸರ ದಿನಾಚರಣೆ ಹಾಗೂ ತಾಲೂಕಿನ ವಿವಿಧ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ಬಿಕೆ ಮಂಜುನಾಥ್ ಹಾಗೂ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಕಾಶ್ ಮಾತನಾಡಿ, ಒಂದಾನೊಂದು ಕಾಲದಲ್ಲಿ ಕಳೆದ 8-10 ವರ್ಷಗಳಿಂದ ನಾವು ಯೋಚನೆ ಮಾಡಿದ್ರೆ ಕೃಷಿ ಮಾಡೋದಕ್ಕಿಂತ ಎಲ್ಲಾದರೂ ಒಂದು ಕಾರ್ಖಾನೆಯಲ್ಲಿ ಕಾವಲುಗಾರನ ಕೆಲಸ ಮಾಡಿದ್ರೆ ಸಾಕು ಅನ್ನುವಂಥ ಹೀನಾಯ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಕಾರಣ ರೈತ ಸದಾ ಭೂತಾಯಿಯನ್ನ ಮಳೆರಾಯನನ್ನ ನಂಬಿಕೊಂಡು ಬ್ಯಾಂಕ್ನವ್ರು ನಮ್ಗೆ ಸಾಲ ಕೊಡ್ಬೇಕಂದ್ರೆ ನಮ್ಮ ಜಮೀನನ್ನ ಅಡವಿಟ್ಕೊಂಡು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ಕೊಡದೆ ಸಾಲ ಕೊಡಲ್ಲ. ಕೊಡ್ತಾರ? ಆದ್ರೆ ಆ ಸಾಲ ಮಾಡಿ ತಂದಿರ್ತಕ್ಕಂಥ ಬಿತ್ತನೆ ಬೀಜವನ್ನ ನಮ್ಗೇನು ಸೆಕ್ಯೂರಿಟಿ ಇರಲ್ಲ. ಮಳೆರಾಯನ ಮೇಲೆ ನಂಬಿಕೆ, ಭೂತಾಯಿ ಮೇಲೆ ನಂಬಿಕೆಯಿಂದ ಬಿತ್ತನೆ ಮಾಡ್ತೀವಿ. ಅದಕ್ಕೆ ಅನೇಕ ಅತಿವೃಷ್ಟಿ, ಅನಾವೃಷ್ಟಿ, ರೋಗ ರುಜಿನಗಳು ಇವೆಲ್ಲವನ್ನ ಮೀರಿ ಆದ್ಮೇಲೆ ಬೆಳೆ ಬಂದ್ರೆ ಒಮ್ಮೊಮ್ಮೆ ಮಾರುಕಟ್ಟೆಯಲ್ಲಿ ಸರಿಯಾದ ರೀತಿ ಬೆಳೆ ಸಿಗಲ್ಲ. ಆಹಾರ ಧಾನ್ಯಗಳು ಅಥವಾ ನಾವು ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಆದರೆ ಬೆಲೆ ಕಡಿಮೆ ಆಗ್ತದೆ. ಇವೆಲ್ಲದರ ಪರಿಣಾಮ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಉತ್ತಮವಾದ ಮಾರುಕಟ್ಟೆಗೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಪರಿಣಾಮ, ಪ್ರಕೃತಿ ವಿಕೋಪಗಳು ತುತ್ತಾದಂಥ ಸಂದರ್ಭದಲ್ಲಿ ತಾನು ಮಾಡಿರ್ತಕ್ಕಂಥ ಸಾಲವನ್ನ ತೀರಿಸಲಿಕ್ಕೆ ಆಗದೆ ಎಷ್ಟೋ ಸಲ ತನ್ನ ಆತ್ಮಾಭಿಮಾನವನ್ನ, ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ತನ್ನ ಮನೆ ಬಾಗಿಲಿಗೆ ಬಂದು ನಿಂತಾಗ ಆ ಒತ್ತಡವನ್ನು ತಡೆಯಲಾರ್ದೇನೆ ಆತ್ಮಹತ್ಯೆಗೆ ಮೊರೆ ಹೋಗಿರ್ತಕ್ಕಂಥ ಅನೇಕ ಘಟನೆಗಳನ್ನ ನಾವು ನೋಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಕಳೆದ 8-10 ವರ್ಷಗಳ ಹಿಂದೆ ನೋಡಿದಾಗ ಈ ದೇಶದಲ್ಲಿ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಮಿತಿಮೀರಿ ಹೋಗ್ತಾ ಇತ್ತು. ನರೇಂದ್ರ ಮೋದಿಜಿಯವರಿಗೆ ದೇಶದ ಪ್ರಧಾನಮಂತ್ರಿ ಆದಾಗ ಅವರು ಯೋಚನೆ ಮಾಡಿದ್ದಿಷ್ಟೇ, 50-60% ಕೃಷಿ ಆಧಾರಿತವಾಗಿರ್ತಕ್ಕಂಥ ದೇಶ ಭಾರತ, 70-80% ಕೃಷಿಯೇತರ, ಕೃಷಿ ಸಂಬಂಧಪಟ್ಟಂತಹ ಇನ್ನಿತರ ಚಟುವಟಿಕೆಗಳು ಇರ್ಬೋದು. ಅದು ಕೋಳಿ ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರಬಹುದು. ಈ ರೀತಿ ಬೇರೆ ಬೇರೆ ಕೃಷಿ ಸಂಬಂಧಿತ ವ್ಯವಹಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟು 80% ಜನ ಕೃಷಿಯಿಂದಲೇ ನಂಬಿ ಬರ್ತಾ ಇರ್ತಕ್ಕಂಥ ದೇಶ ಭಾರತ. ಕೇವಲ 80 ಅಷ್ಟೇ ಅಲ್ಲ, ಇನ್ನು ಉಳಿದಂತ 20 ಜನ ಬದುಕಬೇಕಂದ್ರೆ ಅದು ಕೃಷಿ ಕ್ಷೇತ್ರ ಇದ್ದಾಗ ಮಾತ್ರ. ನಾವು ಬೆಳೆದಿರ್ತಕ್ಕಂಥ ಭತ್ತ, ನಾವು ಬೆಳೆದಿರ್ತಕ್ಕಂಥ ರಾಗಿ, ನಾವು ಬೆಳೆದಿರ್ತಕ್ಕಂಥ ತರಕಾರಿ ಅವೇನಾದ್ರೂ ಉತ್ಪಾದನೆ ಆಗದೆ ಹೋದ್ರೆ ಅವರು ಕೋಟ್ಯಾಧಿಪತಿಗಳಿರ್ಬೋದು, ಬಿರ್ಲಾ, ಟಾಟಾ ಯಾರೇ ಇರ್ಬೋದು, ಅವರಿಗೆ ಬದುಕಲಿಕ್ಕೆ ಆಹಾರ ಕೊಡ್ತಕ್ಕಂಥದ್ದು ಯಾರು? ಅನ್ನದಾತ. ಆ ಅನ್ನದಾತ ತನ್ನ ಕಷ್ಟ ಸುಖ ಲಾಭ, ಒಬ್ಬ ಯಾವುದೋ ಪೆಟ್ಟಿಗೆ ಅಂಗಡಿಯವನು ಗ್ರಾಮದಲ್ಲಿ ಒಂದು ತಿಂಗಳು ವ್ಯಾಪಾರ ಮಾಡ್ತಾನೆ, ಅವನಿಗೇನಾದ್ರೂ ಲಾಸ್ ಆದ್ರೆ, ನಷ್ಟ ಆದ್ರೆ. ಈ ಸಂದರ್ಭದಲ್ಲಿ ಬಡವನಹಳ್ಳಿ ನಾಗರಾಜಪ್ಪ, ಪ್ರಸನ್ನಕುಮಾರ್, ನಂದೀಶ್, PL ನರಸಿಂಹಮೂರ್ತಿ, ನಾಗೇಂದ್ರಪ್ಪ, ನಂದೀಶ್, ನಾಗರಾಜು, ತಿಮ್ಮನಂಜಪ್ಪ, ಜಯಣ್ಣ ಮತ್ತು ನವೀನ್ ಪುತ್ತೂರು ಹಾಗೂ ತಾಲೂಕಿನ ಬಿಜೆಪಿ ಮುಖಂಡರು, ಹೋಬಳಿ ಮುಖಂಡರುಗಳು ಹಾಜರಿದ್ದರು.